ಬಂಟ್ವಾಳ ತಾಲೂಕಿನ ಪೊಳಲಿಯ ಅಡ್ಡೂರು ಸೇತುವೆ ಮೇಲೆ ಘನ ವಾಹನ ಓಡಾಟಕ್ಕೆ ಬ್ರೇಕ್ ಬಿದ್ದು 4-5 ತಿಂಗಳು ಆಗ್ತಾ ಬಂದಿದೆ. ಕಳೆದೊಂದು ತಿಂಗಳಿನಿಂದ ಸೇತುವೆಯ ದುರಸ್ತಿ ಕಾಮಗಾರಿಯನ್ನು ಆರಂಭಿಸಲಾಗಿದ್ದು ಅದು ಕೂಡ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಆದರೆ ಸೇತುವೆ ಮೇಲೆ ಘನ ವಾಹನ ಓಡಾಟಕ್ಕೆ ನಿರ್ಬಂಧ ಹೇರಿದ್ರು ರಾತ್ರಿ ವೇಳೆ ಇಲ್ಲಿ ಘನ ವಾಹನಗಳು ರಾಜಾರೋಷವಾಗಿ ಓಡಾಡುತ್ತೆ. ಹಗಲು ಹೊತ್ತಿನಲ್ಲಿ ಒಂದು ವಾಹನ ಸೇತುವೆ ಬಳಿ ಬಂದ್ರೆ ಹಿಂದಕ್ಕೆ ಕಳುಹಿಸುವ ಪೊಲೀಸರು ರಾತ್ರಿ ಹೊತ್ತಿನಲ್ಲಿ ಸಂಚರಿಸುವ ಘನ ವಾಹನಗಳನ್ನು ಕಂಡರೂ ಕಾಣದಂತೆ ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಜಿಲ್ಲಾಡಳಿತದ ಇಬ್ಬಗೆ ನೀತಿಯನ್ನ ವಿರೋಧಿಸಿದ್ದಾರೆ. ಹಗಲಿನಲ್ಲಿ ಬಂದ್ ಮಾಡಿ ರಾತ್ರಿ ಹೊತ್ತಿನಲ್ಲಿ ವಾಹನ ಓಡಾಟಲು ಅವಕಾಶ ಕೊಡ್ತಾ ಇರುವ ಬಗ್ಗೆ ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಸೇತುವೆ ಮೇಲೆ ಸರಕು ತುಂಬಿದ ಲಾರಿ ಓಡಾಡಬಹುದಾದ್ರೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಬಸ್ ಯಾಕೆ ಓಡಾಡಬಾರದು ಅಂತ ಕೇಳಿದ್ದಾರೆ.